ಕಳೆದ 35 ವರ್ಷಗಳಿಂದ ರಸ್ತೆಯ ಅವ್ಯವಸ್ಥೆಯನ್ನ ಸರಿಪಡಿಸುವವರಿಲ್ಲ. ಸ್ಥಳದಲ್ಲಿರುವ ವಿಶೇಷ ಚೇತನ ಯುವಕನನ್ನ ಸೇರಿದಂತೆ ಅಸೌಖ್ಯದಿಂದ ಇರುವವರನ್ನ 1 ಕಿಲೋಮೀಟರ್ವರೆಗೆ ಹೊತ್ತೊಯ್ದುಕೊಂಡೇ ಆಂಬ್ಯುಲೆನ್ಸ್ಗೆ ಹಾಕುವ ದುರಾವಸ್ಥೆ ಇದೆ. ಇದು ಉಳ್ಳಾಲ ನಗರಸಭೆಯ 21ನೇ ವಾರ್ಡ್ನ ಚೆಂಬುಗುಡ್ಡೆ ತೊಕ್ಕೊಟ್ಟು ಸಂಪರ್ಕಿಸುವ ಒಳ ರಸ್ತೆಯ ವ್ಯಥೆಯ ಕಥೆ ಇದು. ಯಾನಂಜೆ ಆಟ ಪೇಷಂಟ್ ಎಂಕ ಅಂಚಿಗೆ ಪೋರಲ ಪೂಜೈತೆ ಏರ್ಯಾರು ತುಂಬೊಂದು ತಿರ್ದುಕೊಂಡು ಪಿನ್ನೆ ನಾನು ರಾಯಪ್ಪ ಹೇಳಿದರೆ ಮೇಲೆ ನಿಂತು ನನಗೆ ಕೆಳಗೆ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಹಾಗಾದ್ರೆ ನಾವೆಂತ ಮಾಡಬೇಕು ಇಲ್ಲಿಂದ ಅಲ್ಲಿವರೆಗೆ? ಇಷ್ಟು ವರ್ಷ ಆಯಿತು, ಆದರೆ ನಮ್ಮ ಈ ಪಂಚಾಯತ್ ಮೆಂಬರು ಅಂದರೆ ಓಟು ವಿನ್ ಆಗಿದ್ದಾರೆ. ಇಷ್ಟು ತನಕ ಈ ರೋಡಿಗೆ ಎಂಥ ಸಮಸ್ಯೆ ಅಂತ ಇಷ್ಟು ತನಕ ಇವತ್ತು ತನಕ ಬರಲಿಲ್ಲ. ಚೆಂಬುಗುಡ್ಡೆ ಸ್ಮಶಾನದಿಂದ ತೊಕ್ಕೊಟ್ಟು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸುವ ರಸ್ತೆ ಇತ್ತೀಚೆಗೆ ಡಾಮರೀಕರಣಗೊಂಡಿದೆ. ಆದರೆ ಸಮೀಪದಲ್ಲಿ ಇರುವ ಒಳ ರಸ್ತೆಯ ದುರಸ್ತಿಗೆ ಈವರೆಗೆ ಉಳ್ಳಾಲ ನಗರಸಭೆ ಆಡಳಿತ ಮುಂದಾಗಿಲ್ಲ. ಸ್ಥಳದಲ್ಲಿ 20 ಮನೆಗಳಿದ್ದು 6 ಮನೆಯವರು 35 ವರ್ಷಗಳಿಂದ ತೀರಾ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಿಕ್ಷಾ ಹೋಗುವಂತಹ ರಸ್ತೆ ಇದ್ರೂ ಡಾಮರೀಕರಣಗೊಳ್ಳದೆ ವರ್ಷಗಳೇ ಕಳೆದಿವೆ. ಒಳಚರಂಡಿ ಚೇಂಬರ್ನಡಿಯ ಮಣ್ಣೆ ಮಳೆ ನೀರಿಗೆ ಕುಸಿದು ಹೋಗಿ ಬೃಹತ್ ಗಾತ್ರದ ಹೊಂಡ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು, ವಯಸ್ಕರು ಇಲ್ಲಿಂದ ನಡೆದುಕೊಂಡು ಹೋಗುವುದೇ ತೀರಾ ಅಪಾಯಕಾರಿ. ಸ್ವಲ್ಪ ಎಡಬಿದ್ರೂ ಹೊಂಡದೊಳಗೆ ಬೀಳುವ ಸಾಧ್ಯತೆಗಳು ಹೆಚ್ಚಿವೆ. ಸ್ಥಳೀಯ ನಿವಾಸಿ ಲಕ್ಷ್ಮಣ ಎಂಬುವರು ಸಲಹುತ್ತಿರುವ ವಿಶೇಷ ಚೇತನ ದೀಪಕ್ ಎಂಬುವರ ಆರೋಗ್ಯ ಪರೀಕ್ಷೆಗೆ ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಕರೆದೊಯ್ಯಬೇಕಿದೆ. ಆದರೆ ರಸ್ತೆಯ ಅವ್ಯವಸ್ಥೆಯಿಂದ ಸ್ಥಳೀಯರ ಸಹಕಾರದಿಂದ 1 ಕಿಲೋಮೀಟರ್ ಎತ್ತರದ ರಸ್ತೆಯಲ್ಲಿ ವೀಲ್ಚೇರ್ ಮೂಲಕ ಎತ್ತಿಕೊಂಡು ಆಂಬ್ಯುಲೆನ್ಸ್ ಹತ್ತಿಸುತ್ತಿದ್ದಾರೆ. ರಸ್ತೆ ಅವ್ಯವಸ್ಥೆಯ ಕುರಿತು 35 ವರ್ಷಗಳಿಂದ ಸ್ಥಳೀಯ ನಗರಸಭೆಗೆ ಸದಸ್ಯರುಗಳಿಗೆ ಮನವಿಯನ್ನ ನೀಡಿ ಬೇಸತ್ತು ಉಳ್ಳಾಲ ನಗರಸಭೆಯ ಅಧಿಕಾರಿಗೂ ಮನವಿ ನೀಡಿದರೂ ಪ್ರಯೋಜನಕಾರಿಯಾಗಿಲ್ಲ. ಸ್ಥಳಕ್ಕೆ 1 ಬಾರಿ ವೀಕ್ಷಣೆಗೆ ಬಂದಿದ್ದ ಪೌರಾಯುಕ್ತ ರಾಯಪ್ಪ ಅವರು ರಸ್ತೆ ಅವ್ಯವಸ್ಥೆಯಿಂದ ಕೆಳಗೆ ಇಳಿಯಲು ಸಾಧ್ಯವಾಗದೆ ಮೇಲಿನಿಂದಲೇ ನಿಂತು ಮಾಹಿತಿಯನ್ನ ಪಡೆದು ವಾಪಸ್ಸಾಗಿದ್ರು. ಸ್ಥಳೀಯಾಡಳಿತ ಚುನಾವಣೆಯ ಸಂದರ್ಭ ಮತಯಾಚನೆಗೆ ಬರುವವರು ವಿಶ್ವಾಸವನ್ನ ನೀಡುತ್ತಲೇ ಬಂದಿದ್ದು, ಗೆದ್ದ ಬಳಿಕ ಈ ಕಡೆ ಮುಖ ಎತ್ತಿ ನೋಡುತ್ತಿಲ್ಲ ಎಂದು ಸ್ಥಳೀಯ ಲಕ್ಷ್ಮಿ ಅವರು ಆರೋಪಿಸಿದ್ದಾರೆ. ಯಾರಿಗೆ ಬಜಿಲನ ಹತ್ರ ಎಲ್ಲ ಮತ್ತೆ ಪಂಚಾಯತ್ ರಾಯಪ್ಪನವರ ಹತ್ರ ಎಲ್ಲ ಹೇಳಿದೆವು, ನಾವು ತೋರಿಸಿದ್ದೇವೆ. ಇಲ್ಲಿ ಶಶಿಕಲನ ಹತ್ರ ಹೇಳಿದೆವು, ಓಟಿಗೆ ಬರುವಾಗ ಎಲ್ಲರ ಹತ್ರ ಹೇಳ್ತೇವೆ ನಾವು. ರಾಯಪ್ಪ ಹೇಳಿದರೆ ಮೇಲೆ ನಿಂತು ನಂಗೆ ಕೆಳಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಹಾಗಾದ್ರೆ ನಾವೆಂತ ಮಾಡ್ಬೇಕು ಇಲ್ಲಿಂದ ಅಲ್ಲಿವರೆಗೆ? ನಾವು ಬಂದು 31 ವರ್ಷ ಆಯ್ತು, ಇವನ ಪ್ರಾಯ ಆಯ್ತು, ಇವನನ್ನು ಆಗ ತಂದದ್ದು. ಅದರ ಮೇಲೆ ಹೀಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದೇನೆ. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಕೈಯಲ್ಲಿ ಜೀವ ಹಿಡಿದುಕೊಂಡು ಹೋಗಬೇಕು. ಎತ್ತರವಾಗಿರುವ ರಸ್ತೆಯುದ್ದಕ್ಕೂ ಡಾಮರಿಲ್ಲ. ಬೇಕಾಬಿಟ್ಟಿ ಇಂಟರ್ಲಾಕ್ ಅಳವಡಿಸಲಾಗಿದೆ. ಅಲ್ಲಲ್ಲಿ ಇರುವ ಇಂಟರ್ಲಾಕ್ಗೆ ಸಮಸ್ಯೆಯನ್ನ ನಿರ್ಮಿಸುತ್ತಿದೆ. ರಾತ್ರಿಯಾದಲ್ಲಿ ರಸ್ತೆಯಲ್ಲಿ ಹೋಗಲು ಅಸಾಧ್ಯ. ಆಂಬ್ಯುಲೆನ್ಸ್ ಒಂದು ಕೆಳಗೆ ಬರುವಂತೆ ಮಾಡಿದ್ದಲ್ಲಿ ಸುಖದಿಂದ ಬಾಳುತ್ತೇವೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಲಿ ಎಂದು ಹೇಳುತ್ತಾರೆ ಕ್ಲೇರಾ ಅವರು. ತುಂಬುಂಡತೆ ಅಲ್ಪ ಖಾಲಿ ಕಲ್ಲಿತ್ತು ಐಕ್ ಪಾತರ್ನಕ ಬೊಕ ಬತ್ತದ ಅಲ್ಪ ಟೈಲ್ಸ್ ಪಾಡ್ಯಾರು. ಟೈಲ್ಸ್ ಪಾಡ್ದಲ್ಲ ಆ ಡ್ರೈನೇಜ್ ಮಾತ ಉಂಡತೆ ಮಿತ್ತೇದೀತಾರು. ಆ ಮಿತ್ತಿನಟ್ಟೆ ಎಂಕ್ಲೆಗ್ ಅಂಚಲ ಬೋರಪುಜಿ ಇಂಚಲ ಬರ್ರಾಪುಜಿ ರಿಕ್ಷಲ ಬೋಪುಜಿ ಯಾನಂಜೆ ಆಟ ಪೇಷಂಟ್ ಎಂಕ ಅಂಚಿಗೆ ಪೋರಲ ಪೂಜೈತೆ ಏರ್ಯಾರು ತುಂಬೊಂದು ತಿರ್ದುಕೊಂಡು ಪಿನ್ನೆ ನಾನು ಎಂಕ ಐಟ ಬರೆಯರ್ಲಾಪುಜಿ ಎಂಕ ದಮ್ಮು ಅಟ್ಲ ಉಂಡು ಎಂಕ ಮಿತ್ತಾರ್ದು ನಡ್ತೊಂದು ಬರೆಯರ್ಲಾಪುಜಿ ರಿಕ್ಷಾ ಎತ್ತನ ಮಾತ್ರ ತೊಗೊಡಬಾರ್ದು ಬರೆಯರಾಪುಂಡು ಎಂಕ್ಲೆಗ್ ಆಯ್ಕೆ ಮಾಡೋದು ನಿಕ್ಲು ದಯ ಮಾಡ್ತದ್ದು ಒಂಜೆ ಎಂಕಲ್ನ ರೋಡ್ ಒಂಜೆ ಸರಿ ಮಾಡ್ತಕೋ ರೋಡ್ ಒಂದು ಆನೆ ಬತ್ತದ ಬೋತೇರು ಉಳ್ಳಾಳ್ದಾಕಳು ಬತ್ತದ ಬೋದ ಬಂಡಾರ ಅವು ಸರಿ ಮಾಡ್ಪಗ ಅಂದು ಸರಿ ಮಾಡ್ಪನೆ ತೋಜುಜ್ಜಿ ಈತ ಎಂಕ್ಲೆಗ್ ಏತು ಸಮಯ ಮುಟ್ಟ 30 ವರ್ಷ 35 ವರ್ಷ ಅಂಡೆ ಇಡೆ ಬತ್ತದು ಒಂಜೆ ರೋಡ್ ಇಜ್ಜಿ ಮಾತ ತಿಕ್ಕಡ್ಲ ರೋಡ್ ಉಂಡು ಈ ಸಾದಿಗೆ ಎಂಕ್ಲು ರೋಡ್ ಇಜ್ಜಿ ಎಂಕ್ಲ ಒಂಜಿ ರೋಡ್ ಒಂಜಿ ಸರಿ ಮಾಡ್ತಕೋ ರೋಡ್ ಒಂದು ಪಂಡ್ಪೇರು ಓಟು ಕಣ್ಣೀರ ಮಾತ ಬರ್ಪೇರು ಅವು ಮಲ್ಪಗ ಪಂಡ್ಪೇರು ಬೊಕ ಓಟು ಮಲ್ತಿ ದತ್ತೊಂದು ಬೊಕ ಬರ್ಪುಂಡ್ಲ ಇಜ್ಜಿ ದಾಳೆಜ್ಜಿ ಮುಲ್ಪ ಇಂಚಿಗೆ ಬರ್ಪುಂಡ್ಲ ಇಜ್ಜಿ. ಒಟ್ಟಿನಲ್ಲಿ ಅವ್ಯವಸ್ಥೆಯಿಂದ ಕೂಡಿರುವ ಚೆಂಬುಗುಡ್ಡೆ ತೊಕ್ಕೊಟ್ಟು ಸಂಪರ್ಕಿಸುವ ಒಳ ರಸ್ತೆ ಸಮಸ್ಯೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಶೀಘ್ರದಲ್ಲೇ ಮುಕ್ತಿ ದೊರಕಿಸಿಕೊಡಬೇಕಾಗಿದೆ.
ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks, glass shutter for kitchen, pantry, lift ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.